ಮೊದಲಿಂದ ಆಚರಣೆ ಮಾಡಿಕೊಂಡು ಬಂದಂತೆ ಪಾರಂಪರಿಕ ಆಚರಣೆಗೆ ಯಾವುದೇ ಆಕ್ಷೇಪ ಇರುವುದಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಅಡಿಷನಲ್ ಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿಯವರು ಹೇಳಿದರು. ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳ ಹಿನ್ನೆಲೆಯಲ್ಲಿ ನಗರದ ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಜನತೆ ಮುಕ್ತ ಮನಸ್ಥಿತಿಯವರು ಹಾಗೂ ಸೌಹಾರ್ದತೆಯನ್ನು ಕಾಪಾಡುವವರು ಎಂಬುದು ಇಲ್ಲಿನವರ ಮಾತಿನಲ್ಲಿ ಕಾಣುತ್ತಿದೆ. ಕಳೆದ 3 ವರ್ಷಗಳಿಂದ ಈದ್ ಹಾಗೂ ಚೌತಿ ಕೆಲವೇ ದಿನಗಳ ಅಂತರದಲ್ಲಿ ಬರುತ್ತಿರುವುದು ದೇವರ ಶುಭ ಸಂಕೇತ ಎಂದು ಭಾವಿಸಬೇಕು. ಕೆಲವು ನಿಬಂಧನೆ ಯಾಕೆ ಎಂದರೆ ಸಮಾಜದಲ್ಲಿ ಎಲ್ಲರೂ ಸೌಹಾರ್ದವಾಗಿ ಆಚರಣೆಯನ್ನ ನಡೆಸಬೇಕು ಎಂಬುದಾಗಿದೆ. ಗೋಡೆ ಹಾಕಲು ನಮಗೂ ಇಷ್ಟ ಇಲ್ಲ. ಕೆಲವು ಜನ ಕಿಡಿಗೇಡಿಗಳಿಂದ ಎಲ್ಲರಿಗೂ ಸಮಸ್ಯೆ ಆಗುತ್ತದೆ. ನೀವು ಮಫ್ತಿಯಲ್ಲಿ ಸಂಭ್ರಮಿಸಿದರೆ ನಾವು ಸಮವಸ್ತ್ರದಲ್ಲಿ ಹಬ್ಬಗಳ ಸಂಭ್ರಮ ಪಡುತ್ತೇವೆ ಎಂದು ಹೇಳಿದರು. ಇಟ್ಟುಕೊಂಡು ಅವರ ನಡವಳಿಕೆ ಈ ಸಂಭ್ರಮಾಚರಣೆಗೆ ಪೂರ್ವಕವಾಗಿ ಇರಬೇಕೆ ಹೊರತು ವಿರೋಧವಾಗಿ ಇರಬಾರದು ಅನ್ನುವಂಥದ್ದರಲ್ಲಿ ನೀವು ಜವಾಬ್ದಾರಿಯಿಂದ ಆ ಕೆಲಸವನ್ನು ಮಾಡಿ ಅವರಿಗೆ ಟೈಟ್ ಮಾಡೋಣ. ಅವರು ಯಾವುದೇ ರೀತಿ ಇಲ್ಲಿ ಒಂದು ಮೊಸರಲ್ಲಿ ಕಲ್ಲು ಹಾಕುವಂಥ ಕೆಲಸ ಮಾಡ್ದಂಗೆ ಇರುವಂಗೆ ನೋಡ್ಕೊಳ್ಳೋದು ನಮ್ಮದು. ಎರಡನೇದು, ನಾನು ನಿಮಗೆ ಮೊದಲೇ ಹೇಳ್ದಂಗೆ ನಾವು ಕೂಡ ನಿಮ್ಮ ಜೊತೆಗೆ ಇದ್ದು ಹಬ್ಬದ ಆ ಒಂದು ಸವಿ ನೆನಪನ್ನು ಆಸ್ವಾದಿಸುತ್ತಾ ನಿಮ್ಮ ಜೊತೆಗೆ ಹಬ್ಬ ಆಚರಣೆ ಮಾಡೋ ಅಂಥ ಒಂದು ಮನಸ್ಥಿತಿಯಲ್ಲಿ ಇರುವಂಥ ಸಂದರ್ಭ ತಂದು ಕೊಡಬೇಕು ಅಂತ ಯಾಕೆ ಹೇಳಿದೆ ಅಂತಂದರೆ, ಇದು ನಡಿಬೇಕು ಅಂತಂದರೆ ಯಥೇಚ್ಛವಾಗಿ ಸಾಂಗೋಪಾಂಗವಾಗಿ ನಡಿಬೇಕು ಅಂತಂದರೆ ಕೆಲವು ನಿಬಂಧನೆಗಳನ್ನು ಅನಿವಾರ್ಯವಾಗಿ ನಾವು ಹಾಕಲೇಬೇಕು. ಈಗ ಭಾಳಷ್ಟು ಜನ ಹೇಳಿದ್ರಿ, ನಮ್ಮ ಊರಲ್ಲಿ ಆ ರೀತಿ ವಾತಾವರಣ ಇಲ್ಲ, ದಯಮಾಡಿ ನೀವು 6 ಗಂಟೆಯಿಂದ 10 ಗಂಟೆವರೆಗೂ ಏನು ಈ ಮೈಕ್ ವ್ಯವಸ್ಥೆ ಇದೆ, ಶಬ್ದವನ್ನು ಹೊರಸೂಸ್ತಕ್ಕಂಥ ಏನು ಉಪಕರಣಗಳಿದೆ ಅದನ್ನು ನೀವು 10 ಗಂಟೆಗೆ ಅಂತ ನಮಗೆ ನಿಬಂಧನೆ ಹೇರಿಬಿಟ್ರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಳ ತೊಂದರೆ ಆಗ್ತದೆ. ಭಾಳಷ್ಟು ಜನರಿಗೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದಕ್ಕೆ ತೊಂದರೆ ಆಗ್ತದೆ ಅಂತ ಕೆಲವರು ಹೇಳಿದರು. ನನಗೂ ಕೂಡ ನೀವೇನು ಹೇಳ್ತಾ ಇದ್ದೀರಿ, ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಆಶಯಗಳು ನನಗೆ ಗೊತ್ತಿದೆ. ಬಟ್ ನಾವೇನಿದೆ ಯೂನಿಫಾರ್ಮ್ ಹಾಕ್ಕೊಂಡು ನಾವೊಂದು ಸಂವಿಧಾನಾತ್ಮಕವಾದಂಥ ಹುದ್ದೆಯಲ್ಲಿದ್ದು ಸಾರ್ವಜನಿಕ ಅಧಿಕಾರಿಯಾಗಿ ಕಾನೂನನ್ನು ಪರಿಪಾಲನೆ ಮಾಡುವಂಥವರಾಗಿ ಅನುಷ್ಠಾನ ಮಾಡುವಂಥವರಾಗಿ ನಾವು ಹೀಗೆ ಸಭೆಯಲ್ಲಿ 10 ಗಂಟೆ ನಂತರದಲ್ಲೂ ಕೂಡ ನಿಮ್ಮ ಅಗ್ರಿಮೆಂಟು ಏನೋ ಮಾಡ್ಕೊಳ್ಳೋಣ ಅಂತ ಖಂಡಿತ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ಆಗುತ್ತಾ? ನಿಮ್ಮ ಕೈಯಲ್ಲಿ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಮೈಕ್ ಕೊಟ್ಟರೆ ನೀವು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ ಮಾತನ್ನ. ಲೋಕಲ್ ಆಫೀಸರ್ಸ್ ಇದ್ದಾರೆ, ಏನು ನಡೀತಾ ಇದೆ ಹಲವಾರು ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂದಿದೆ ಅದಕ್ಕೆ ಭಂಗ ತರುವಂಥದ್ದು ಏನಾದರೂ ಸೂಚನೆಗಳಿದಾವ ಅಥವಾ ಇಲ್ವಾ, ಮೊದಲಿಂದನೂ ಆ ಥರ ನಡ್ಕೊಂಡು ಬಂದಿದೆ ಏನೋ ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ ನಾನು ಈ ಮೀಟಿಂಗ್ ಆದಮೇಲೆ ಅಥವಾ ನಿಮ್ಮ ಜೊತೆಗೆ ಮೀಟಿಂಗ್ ಆದಮೇಲೆ ನಾನು ಚರ್ಚೆ ಮಾಡಿ ಕೇಳ್ತೀನಿ ಏನಿತ್ತು, ಹೇಗೆ, ಎಷ್ಟು ವರ್ಷದಿಂದ ಏನೇನು ನಡ್ಕೊಂಡು ಬಂದಿದೆ, ಯಾವ ಥರ ಇದೆ ಅಂತ. ತಾವು ಹೇಳ್ದಂಗೆ ನಾವು ಕಾನೂನು ಪ್ರಕಾರ 6 ಗಂಟೆಯಿಂದ 10 ಗಂಟೆವರೆಗೂ ರಾತ್ರಿ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗಿ ಇರುವಂಥ ಅನಿವಾರ್ಯತೆ ಇದೆ. ಯಾಕಂದರೆ ಇದು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆರ್ಡರ್ ಈಗಲ್ಲ ಬಂದಿದ್ದು, ತಮಗೆಲ್ಲ ಗೊತ್ತಿದೆ. ತಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರ್ತಕ್ಕಂಥ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರು ಬಹಳಷ್ಟು ಬುದ್ಧಿವಂತರಿದ್ದೀರಿ, ಕಾನೂನನ್ನು ಬಹಳ ಚೆನ್ನಾಗಿ ಬಲ್ಲಿದ್ದೀರಿ. ಎಸ್ಡಿಪಿಐ ಮುಖಂಡ ಅಬೂಬಕ್ಕರ್ ಸಿದ್ದಿಕ್ ಮಾತನಾಡಿ, ಈದ್ ಮಿಲಾದ್ ಆಚರಣೆಗೆ ದಿನ ನಿಗದಿ ಆಗಿಲ್ಲ. ಅಂದು ಕಾಲ್ನಡಿಗೆ ಜಾಥಾ ಬೆಳಗ್ಗೆ 10 ಗಂಟೆ ಒಳಗೆ ಮುಗಿಯುತ್ತದೆ. ಈದ್ ಮಿಲಾದ್ ರ್ಯಾಲಿ ಮಧ್ಯಾಹ್ನದ ಬಳಿಕ ಇರುತ್ತದೆ ಎಂದರು. ಮುಖಂಡ ಹೇಮನಾಥ್ ಶೆಟ್ಟಿ ಮಾತನಾಡಿ, ಹಬ್ಬದ ಆಚರಣೆಯನ್ನು 10 ಗಂಟೆಗೆ ನಿಲ್ಲಿಸಿ ಎಂದು ನಿಯಮ ಹಾಕಿದರೆ ಕಷ್ಟ. ಕೆಲವು ಕಡೆ ಗಣೇಶನ ವಿಸರ್ಜನೆ ಬೆಳಗ್ಗಿನ ತನಕ ಇರುತ್ತದೆ. ಡಿಜೆಗೆ ನಾನು ವಿರೋಧಿ. ಉಳಿದಂತೆ ಇಲ್ಲಿ ಬೇರೆ ಸಮಸ್ಯೆ ಆಗುವುದಿಲ್ಲ ಎಂದು ಹೇಳಿದರು. ಮಹಾಲಿಂಗೇಶ್ವರ ದೇವಾಲಯ ಬಳಿಯ ಗಣೇಶೋತ್ಸವ ಸಮಿತಿಯ ರಾಧಾಕೃಷ್ಣ ಗೌಡ ಮಾತನಾಡಿ, ಈ ಬಾರಿ ನಾವು ಡಿಜೆ ನಿಲ್ಲಿಸಿದ್ದೇವೆ, ಆದರೆ ಲಕ್ಷ ಖರ್ಚು ಮಾಡಿ ಟ್ಯಾಬ್ಲೋವನ್ನು ಇಟ್ಟಿರುವ ಕಾರಣ ಅವರು ತಕರಾರು ಮಾಡ್ತಿದ್ದಾರೆ. ಧ್ವನಿವರ್ಧಕದ ಮೂಲಕ ಕಡಿಮೆ ಸೌಂಡ್ಗೆ ಅವಕಾಶ ಕೊಡಬೇಕು ಎಂದು ವಿನಂತಿಸಿದರು. ಮತ್ತೊಂದು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವಂಥ ಗಣೇಶೋತ್ಸವ, ಅದಲ್ಲದೆ ಬೇರೆ ಬೇರೆ ಹಳ್ಳಿಯಲ್ಲಿ ಎಲ್ಲ ಕಡೆ ಇದೆ. ಅದಕ್ಕೆ ಮುಖ್ಯವಾಗಿ ಪುತ್ತೂರು ಪೇಟೆಯಲ್ಲಿ ದೊಡ್ಡ ಮಟ್ಟದ ಒಂದು ಗಣೇಶೋತ್ಸವ ನಡೀತಾ ಇದೆ. ಇದೆಲ್ಲವೂ ಒಂದು ರೀತಿಯ ಗಣೇಶೋತ್ಸವ ಆದ ನಂತರದ ಮೆರವಣಿಗೆ, ಗಣೇಶನ ವಿಸರ್ಜನೆಯ ಒಂದು ದಿನ ಅಂತೂ ಬೆಳಿಗ್ಗೆ ತನಕ ಆಗ್ತದೆ. ಬೆಳಿಗ್ಗೆ ತನಕ ಅಲ್ಲಿ ವಿಸರ್ಜನೆ ಆಗಲಿಕ್ಕೆ ಬೆಳಿಗ್ಗೆ ಆಗ್ತದೆ. ಟ್ಯಾಗ್ಲು ಇರ್ತದೆ, ಒಂದು ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಅದರ ಜೊತೆಗೆ ಇರ್ತಾರೆ. ಈ ರೀತಿಯ ಒಂದು ವಿಚಾರಗಳಿದೆ. ಹಾಗಿರುವಾಗ ಇಂಥ ವ್ಯವಸ್ಥೆಗೆ ತೊಂದರೆ ಆಗುವಂಥ ಸ್ವಲ್ಪ ನಮಗೆ ಗೊಂದಲಗಳಿದೆ. ಅದಕ್ಕೆ ತೊಂದರೆ ಆಗಬಾರ್ದು. ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಲಿಲ್ಲ ಅಂತ ಹೇಳುವಂಥ
ಮಿಲಾದಿನ ಬಗ್ಗೆ ಸಹ ಉಲ್ಲೇಖ ಮಾಡಿದ್ರು. ಪುತ್ತೂರಿನಲ್ಲಿ ಬಹಳ ದೊಡ್ಡ ಮಟ್ಟದ ಈದ್ ಮಿಲಾದನ್ನು ಆಚರಣೆ ಮಾಡ್ತಾರೆ. ಅಲ್ಲಿಂದ ಇಷ್ಟು ವರ್ಷಗಳಲ್ಲಿ ಯಾವುದೇ ಒಂದು ಇಂಥ ಘಟನೆಗಳು ಯಾವುದೂ ಬರಲಿಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸೌಹಾರ್ದತೆಯ ರೀತಿಯಲ್ಲಿ ಪುತ್ತೂರಲ್ಲಿ ನಡೆದುಕೊಂಡು ಬರ್ತದೆ. ಇಷ್ಟು ವರ್ಷವೂ ನಮ್ಮದು ಯಶಸ್ವಿಯಾಗಿ ಎಲ್ಲ ಧರ್ಮದವರ ಸಹಕಾರದಿಂದ ನಡೀತಾ ಇದೆ. ಮತ್ತು ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಪ್ರತಿ 3 ದಿನದಲ್ಲಿ 2 ದಿವಸ. 3ನೇ ದಿವಸ ನಾವು ಸಾಧಾರಣ ಒಂದು 8 ಗಂಟೆಗೆ ನಮ್ಮದು ಜನಸ್ತಂಭನ ವಿಸರ್ಜನಾ ಕಾರ್ಯಕ್ರಮ ನಾವು ಹೊರಡ್ತೇವೆ. ಅಲ್ಲಿಂದ ಹೊರಟು ಕುಂಬ್ರ ಕಟ್ಟೆ ಹತ್ರ ಬಂದು ದೇವತಾ ಸಮಿತಿ ತಿಂಗಳಾಡಿಯಿಂದ ಗಣಪತಿ ಬರ್ತದೆ. ಅವರು ನಾವು ಒಟ್ಟು ಸೇರಿ ಕುಂಬ್ರದಿಂದ ಶ್ರೀಕಮಲಕ್ಕೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡೋದು. ಸಾಧಾರಣ ನಮ್ಮದು ವಿಸರ್ಜನೆ ಆಗುವಾಗ ಲೇಟ್ ಆದರೂ ಸಾಧಾರಣ ಒಂದು 1 ಗಂಟೆ ರಾತ್ರಿ ಇಷ್ಟು ವರ್ಷವೂ ನಡೆದಿದೆ. ಯಾವುದೇ ಅಹಿತಕರ ನಡೆಯದ ರೀತಿಯಲ್ಲಿ ಎಲ್ಲ ಧರ್ಮದವರ ಸಹಕಾರದೊಂದಿಗೆ ಪೊಲೀಸ್ ಇಲಾಖೆಯೊಂದಿಗೆ ನಾವೆಲ್ಲರೂ ನಮ್ಮ ಕರ್ತವ್ಯವನ್ನು ಕೂಡ ಸೇರಿಸಿಕೊಂಡು ಯಶಸ್ವಿಯಾಗಿ ನಡೆಸಿದ್ದೇವೆ. ಬೆಳಿಗ್ಗೆ 10 ಗಂಟೆಗೆ ಪ್ರತಿಷ್ಠೆ ಆಗ್ತದೆ. ಮಧ್ಯಾಹ್ನ ಮಹಾಪೂಜೆ ಅನ್ನ ಸಂತರ್ಪಣೆ ಆಗಿ ಸಂಜೆ 6 ಗಂಟೆಗೆ ನಾವು ಮಾಲಿಂಗೇಶ್ವರ ದೇವಸ್ಥಾನ ವಠಾರದಲ್ಲಿ ವಿಸರ್ಜನೆ ಬರ್ತೇವೆ. 8 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಗಿತದೆ. ನಾನು ಏನಂತ ಹೇಳಿದರೆ, ನಾವು ಭಾಳ ವರ್ಷದಿಂದ ನಮ್ಮ ಐತಪ್ಪ ಸರಿಗೆ ಗೊತ್ತುಂಟು, ನಾವು ಕೆಮ್ಮೆಯಲ್ಲಿ ಭಾಳ ಒಂದು ವಿಜೃಂಭಣೆಯಿಂದ ಹೊಸಗೋಡಿಕೆ ಮಾಡ್ತಾಯಿದ್ದೇವೆ. ಅದು ನಾವು ಬೆಳಿಗ್ಗೆ ಒಂದು 9 ಗಂಟೆಯಿಂದ ರಾತ್ರಿ ಒಂದು 1 ಗಂಟೆ ತನಕ ನಮ್ಮದು ಕಾರ್ಯಕ್ರಮ ಯಾವಾಗಲೂ ಯಾವುದೇ ಅಹಿತಕರ ಘಟನೆ ಆಗದಂತೆ ಇಲ್ಲಿ ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ನ ಪರ್ಮಿಷನ್ ತಗೊಂಡು ಒಳ್ಳೆ ರೀತಿಯಿಂದ ಮಾಡ್ತಿದ್ದೇವೆ. ಆದ ಕಾರಣ ನಮ್ಮ ಈ ವರ್ಷನೂ ಕೂಡ ನಾವು ಅದೇ ರೀತಿಯಿಂದ ಮಾಡ್ತೇವೆ. ನಿನ್ನೆ ನಮ್ಮ ಗಣೇಶೋತ್ಸವ ಸಮಿತಿಯ ಈಗಾಗಲೇ ನಿನ್ನೆ ಸಭೆ ಕರೆದಿದ್ದರು. ಅದರಲ್ಲಿ ನಾವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆವು. ಅದಕ್ಕೆ ಪೂರಕವಾಗಿ ಇವತ್ತು ಮಾನ್ಯ ಹೇಮನಾಥ್ ಶೆಟ್ಟಿ ಅವರ ವಿಷಯಗಳಿಗೆ ಅವರು ಹೇಳಿದಂಥ ವಿಚಾರಗಳಿಗೆ ಪೂರಕವಾಗಿ ನಮ್ಮ ಕಾರ್ಯಕ್ರಮಗಳು ಸಾಧಾರಣ ರಾತ್ರಿ 12 ಗಂಟೆ ತನಕ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೀತಾ ಇದೆ. ಹಾಗೆಯೇ ನಮ್ಮ ಬಳುವರಿಂದ ಹಿಡಿದು ದರ್ಬೆ ತನಕ ಆಗಿ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ಹತ್ತಿರುವ ಗದ್ದೆಯಲ್ಲಿರುವ ಕೆರೆಗೆ ನಮ್ಮ ಗಣಪತಿ ದೇವರ ಜಲಸ್ತಂಭನ ಆಗಲಿಕ್ಕಿದೆ. ಇದರಲ್ಲಿ ನಾವು ಆಗುವಾಗ ಸಾಧಾರಣ ಒಂದು 2-2.5 ಗಂಟೆ ರಾತ್ರಿ ಆಗ್ತದೆ. ನಾವು ಇಡೀ ಜಿಲ್ಲೆಯಾದ್ಯಂತ ಆ ಈದ್ ಮಿಲಾದ್ ದಿವಸ ಬೆಳಿಗ್ಗೆ 8 ಗಂಟೆಯಿಂದ 9-9:30 ತನಕ ಅಥವಾ 10 ಗಂಟೆ ಒಳಗೆ ನಮ್ಮ ಮಕ್ಕಳೊಂದು ಮೆರವಣಿಗೆ ಮಾತ್ರ ಇರ್ತದೆ, ಬೇರೆ ಏನಿರುವುದಿಲ್ಲ. ಬೇರೆ ಮದ್ರಸದ ಕಂಪೌಂಡ್ ಒಳಗಿರುವಂಥ ಕಾರ್ಯಕ್ರಮ ಅನ್ನೋದು ಬೇರೆ ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಎಲ್ಲ ಮದ್ರಸಗಳಲ್ಲೂ ಒಂದೇ ನಿಯಮದಲ್ಲಿ ನಡೆಯುತ್ತದೆ. ಅದೇ ರೀತಿ ಈ ವರ್ಷ ಕೂಡ ಮಕ್ಕಳಿಗೆ ನಡೆಯುವಂಥ ಮೆರವಣಿಗೆ ಇದಕ್ಕೆಲ್ಲ ಒಳ್ಳೆಯ ರೀತಿಯಲ್ಲಿ ಅನುಮತಿ ಕೊಟ್ಟು ಒಂದೇ ಸೈಡಲ್ಲಿ ಚೆಂದಾಗಿ ಯಾವುದೇ ವಾಹನಗಳಿಗೆ ಆತಂಕ ಮಾಡದೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಕ್ಕಳು ಮಾಡುವಂಥ ಮೆರವಣಿಗೆ ವಿದ್ಯಾರ್ಥಿಗಳು ಮತ್ತು ಆ ಮಹಲ್ಲಾದವರು ಜಮಾತಿನವರು ಮಾತ್ರ ಸೇರ್ತಾರೆ. ಬೇರೆ ಯಾರು ಬೇರೆ ಬರುವಾಗಿಲ್ಲ. ಒಂದೇ ಸಮಯದಲ್ಲಿ ಅದದು ಸುಮಾರು ವರ್ಷಗಳ ಕಾಲ ವಾಹನ ರ್ಯಾಲಿ ಮಾಡಿ ನಾವು ಅದನ್ನು ನಿಲ್ಲಿಸಿದ್ದೇವೆ. ಕಾರಣ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಕಪಕದಿಂದ ಹೊರಟು ಅದು ಕಿಲ್ಲೆ ಮೈದಾನ ದರ್ಬೆಯಾಗಿ ಕಿಲ್ಲೆ ಮೈದಾನ ಬರುವಾಗ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ನಮ್ಮಿಂದಾಗಿ ಯಾರಿಗೂ ತೊಂದರೆ ಆಗಬಾರ್ದು ಎಂಬುದಿಷ್ಟೇ ನಾವು ಅದನ್ನು ನಿಲ್ಲಿಸಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಾವು ದರ್ಬೆಯಿಂದ ಕಾಲ್ನಡಿಗೆ ಜಾತ್ರೆ ಮೂಲಕ ಕಿಲ್ಲೆ ಮೈದಾನಕ್ಕೆ ಬಂದು ಅಲ್ಲಿ ಸಮಾವೇಶ ಮಾಡಿ ರಾತ್ರಿ 11-11:30 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇತ್ತು. ಆದರೆ ಇತ್ತೀಚಿನ ಪೊಲೀಸ್ ಇಲಾಖೆಯ ಸರ್ಕ್ಯುಲರಿಂದ 10 ಗಂಟೆಗೆ ಧ್ವನಿವರ್ಧಕವನ್ನು ಬಂದ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಹಿಂದೂ ಸಹೋದರರು ಅನೇಕ ಕಾರ್ಯಕ್ರಮವನ್ನು ಬೆಳಿಗ್ಗೆವರೆಗೆ ಧ್ವನಿವರ್ಧಕ ಮೂಲಕ ಮಾಡ್ತಾಯಿದ್ರು. ಯಾವ ಧರ್ಮದವರು ಯಾವ ಮುಸಲ್ಮಾನರು ಕೂಡ ಅದಕ್ಕೆ ಆಕ್ಷೇಪ ಮಾಡುವುದೂ ಇಲ್ಲ. ಆದ ಕಾರಣ ಎಲ್ಲರಿಗೂ ಒಮ್ಮತದ ಕಾನೂನು ಇದೆ. ಕಾನೂನನ್ನು ಉಲ್ಲಂಘನೆ ಮಾಡುವವರು ನಾವು ಪುತ್ತೂರಿನವರಲ್ಲ. ಆದರೆ ಕೆಲವೊಂದು ಆಫ್ ದಿ ರೆಕಾರ್ಡ್ ಅಡ್ಜಸ್ಟ್ಮೆಂಟಲ್ಲಿ ಧ್ವನಿವರ್ಧಕಕ್ಕೆ ಒಂದು 11-12 ಗಂಟೆಗಳಿಗಾದರೂ ಅವಕಾಶ ಕೊಡಬೇಕೆಂದು ನಾನು ಪುತ್ತೂರಿನ ಸಾರ್ವಜನಿಕ ಭಾಗಕ್ಕೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಮಿತಿಗಳ ಮುಖಂಡರಾದ ರಾಧಾಕೃಷ್ಣ ಗೌಡ, ಲೋಕೇಶ್ ಹೆಗ್ಡೆ, ಸುಂದರ್ ಪೂಜಾರಿ ಬಡಾವೋ, ಹೇಮನಾಥ್ ಶೆಟ್ಟಿ, ಅಶ್ರಫ್ ಕಲ್ಲೇಗ, ಅಬೂಬಕ್ಕರ್ ಮುಲಾರ್, ಹನೀಫ್ ಬಗ್ಗುಮಲೆ, ಸಿದ್ದಿಕ್ ಕೂರ್ನಟ್ಕ ಮೊದಲಾದವರು ಮಾತನಾಡಿದರು. ಪುತ್ತೂರು ಡಿವೈಎಸ್ಪಿ ಅರುಣ್ ನಾಗೇಗೌಡ, ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್, ಸುಳ್ಯದ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಭಂಡಾರಿ, ನಗರಸಭಾ ಪೌರಾಯುಕ್ತೆ ವಿದ್ಯಾ ಕಾಳೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.